ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ಎಲ್ಲರಿಗೂ ನಮಸ್ಕಾರ. ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು ಸರಣಿ ಕಾರ್ಯಕ್ರಮ 139. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ ಕೇಳುಗರೆ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿಯವರ ಕಗ್ಗವನ್ನು ಕೇಳಿ ಬರೋಣ. ತಳಮಳ ಇದು ಏನು ಇಳೆಗೆ, ದೇವದ ಅನುಜರ್ ಮತಿಸೆ, ಜಲನಿಧಿಯೊಳು ಆದಂತೆ ಸುದೆಗೆ ಪೀಠಿಕೆಯೇ, ಹಾಳ ಹಳವ ಕುಡಿವ ಗಿರೀಶನು ಇರ್ದೊಡೆ, ಈ ಕಳವಳ ಅದು ಏತಕ್ಕೆ ಎಲೋ ಮಂಕುತಿಮ್ಮ. ತಳಮಳವಿದೆ ನಿಳೆಗೆ, ದೇವದನುಜರ್ಮತಿಸೆ, ಜಲನಿಧಿಯೊಳಾದಂತೆ ಸುಧಿಗೆ ಪೀಠಿಕೆ, ಹಾಳ ಹಳವ ಕುಡಿವ ಗಿರಿಶನಿದ್ದಿರ್ದೊಡೆ, ಈ ಕಳವಳವದೇ ತಕೆಲೋ ಮಂಕುತಿಮ್ಮ. ಹಾಳ ಹಳವ ಕುಡಿವ ಗಿರಿಶನಿದ್ದಿರ್ದೊಡೆ, ಈ ಕಳವಳವದೇ ತಕೆಲೋ ಮಂಕುತಿಮ್ಮ. ಬಂಧುಗಳೇ, ಇಂದು ಈ ಜಗತ್ತಿಗೆ ಬಹುದೊಡ್ಡದಾದ ಆಪತ್ತು ಒಂದು ಬಂದಿದೆ. ಆ ತಳಮಳಕ್ಕೆ ಒಳಗಾಗಿ ಎಲ್ಲರಲ್ಲಿಯೂ ಕೂಡ ಭಯದ ವಾತಾವರಣವು ಉಂಟಾಗಿ ಎಲ್ಲರೂ ಕೂಡ ತಳಮಳಕ್ಕೆ ಒಳಗಾಗಿದ್ದಾರೆ. ಈ ತಳಮಳವು ಯಾವಾಗ ಕೊನೆಗೊಳ್ಳಬಹುದು ಎಂಬ ನಿರೀಕ್ಷೆಯಲ್ಲಿದ್ದಾರೆ. ಅದಕ್ಕೆ ಉತ್ತರವಾಗಿಯೇ ಈ ಕಗ್ಗದಲ್ಲಿ ಮಾನ್ಯ ಡಿವಿಜಿಯವರು ಭರವಸೆಯ ಮಾತನ್ನ ಅಂದು ಹೇಳಿದ್ದಾರೆ. ಹಿಂದೆ ಅಮೃತಕ್ಕಾಗಿ ದೇವತೆಗಳು ಮತ್ತು ದಾನವರ ನಡುವೆ ಸಮುದ್ರ ಮಥನ ನಡೆಯಿತಂತೆ. ಇದನ್ನ ನಡೆಸಿದವರು ಒಂದು ಭಾಗದಲ್ಲಿ ದೇವತೆಗಳು ಮತ್ತು ಇನ್ನೊಂದು ಭಾಗದಲ್ಲಿ ರಾಕ್ಷಸರು ಹಾಲಿನ ಕಡಲನ್ನ ಕಡೆದಾಗ ಅಮೃತ ಬರುವ ಮೊದಲು ಹಾಲಾಹಲ ಅಂದರೆ ವಿಷವು ಬಂದಿತಂತೆ. ಸಮುದ್ರ ಮಥನವನ್ನು ಮತಿಸಿದವರು ದೇವತೆಗಳು ಮತ್ತು ದಾನವರು. ಇಬ್ಬರೂ ಕೂಡ ಕಶ್ಯಪ ಬ್ರಹ್ಮನ ಮಕ್ಕಳು. ಹಾಗಾಗಿ ಮಾನ್ಯ ಗುಂಡಪ್ಪನವರು ಇವರನ್ನ ದೇವಲೋಕದ ಅನುಜರ್ ಎಂದು ಇಲ್ಲಿ ಕರೆದಿದ್ದಾರೆ. ಸಮುದ್ರ ಮಥನದಲ್ಲಿ ಮೊದಲಿಗೆ ಹಾಲಾಹಲ ಅಂದರೆ ವಿಷವು ಮೇಲೆ ಬಂದಂತೆ ಲೋಕದ ಒಳಿತಿಗಾಗಿ ಆಗ ಪರಮೇಶ್ವರನು ಅದನ್ನ ಕುಡಿಯುತ್ತಾನೆ. ಆಗ ಪಾರ್ವತಿಯು ಅದನ್ನ ಕಂಡು ಶಿವನ ಕಂಠದ ಮೂಲಕ ಸೇರುವ ಆ ವಿಷವನ್ನು ತಡೆದದ್ದರಿಂದ ಶಿವನಿಗೆ ನೀಲಕಂಠ ಮತ್ತು ವಿಷಕಂಠನೆಂಬ ಹೆಸರಿನಿಂದ ಇಂದಿಗೂ ಕೂಡ ಜಗತ್ತಿನಲ್ಲಿ ಕರೆಯುತ್ತಾರೆ. ಸಮುದ್ರ ಮಥನದಲ್ಲಿ ಆ ಬಳಿಕವೇ ಅಮೃತವು ದೊರಕಿತು. ಅದರಂತೆ ಈ ಜಗತ್ತಿನಲ್ಲಿ ಇಂದಿನ 10 ಹಲವು ರೀತಿಯ ತಳಮಳಗಳು ಆ ಅಮೃತಕ್ಕೆ ನಾಂದಿಯೋ, ಆ ಮಥನದಲ್ಲಿ ಅಮೃತಕ್ಕೆ ಮುಂಚಿತವಾಗಿ ಹಾಲಾಹಲವೆಂಬ ವಿಷ ಹುಟ್ಟಿ ದೇವತೆಗಳು ಮತ್ತು ದಾನವರಲ್ಲಿ ಗಾಬರಿಯನ್ನುಂಟು ಮಾಡಿದಾಗ ಶಿವನು ಎದುರುಗೊಂಡು ಅದನ್ನ ಕುಡಿದು ನೀಲಕಂಠನಾಗಿ ಆ ಕಳವಳವನ್ನು ನಿವಾರಿಸಿದ್ದಾನೆ. ಅದರಂತೆ ಇಂದಿಗೂ ಕೂಡ ನಮ್ಮ ಮುಂದೆ ಇರುವ ಹಲವು ರೀತಿಯ ತಳಮಳಗಳನ್ನು ಆ ಭಗವಂತನು ಖಂಡಿತವಾಗಿಯೂ ಕೂಡ ನಿವಾರಿಸ್ತಾನೆ. ಒಳಿತು ಮತ್ತು ಕೆಡುಕುಗಳ ಸಂಘರ್ಷದಲ್ಲಿ ಹೊಸತನವು ಒಂದು ಮೂಡಿ ಬರಲಿದೆ. ಇಂದು ಎಲ್ಲೆಡೆಯೂ ಕೂಡ ವಿಷಮತೆಯು ಹರಡಿದೆ. ಆದರೆ ಕಾಲಕ್ರಮೇಣ ಅದು ನಿವಾರಣೆ ಆಗಲಿದೆ. ಆ ಕಾರಣಕ್ಕಾಗಿಯೇ ಆ ನೀಲಕಂಠನು ಇಂದಿಯೂ ಕೂಡ ನಮ್ಮೆಲ್ಲರ ನಡುವೆ ಇದ್ದಾನೆ. ನಮ್ಮ ನಡುವೆ ಇರುವಂತಹ ಆ ತಳಮಳವನ್ನ, ತಲ್ಲಣವನ್ನ ಖಂಡಿತವಾಗಿ ಆ ಭಗವಂತ ನಿವಾರಿಸುತ್ತಾನೆ. ಹೆದರುವ, ಭಯಪಡುವ ಅಗತ್ಯವಿಲ್ಲವೆಂದು ಮಾನ್ಯ ಡಿವಿಜಿಯವರು ಈ ಕಗ್ಗದಲ್ಲಿ ಭರವಸೆಯ ಮಾತುಗಳನ್ನ ಹೇಳುವ ಮೂಲಕ ವಿಶಿಷ್ಟವಾದಂತಹ ಒಂದು ಕಗ್ಗವನ್ನ ನಮ್ಗೆಲ್ಲರಿಗೂ ಕೂಡ ನೀಡಿದ್ದಾರೆ. ಬಂಧುಗಳೇ, ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸೋಣ. ತಪ್ಪದೆ ಮಾಸ್ಕ್ ಅನ್ನು ಧರಿಸೋಣ. ಆರೋಗ್ಯ ಸೂತ್ರವನ್ನ ಪಾಲಿಸೋಣ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.